ವಾಸುದೇವಾಯ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣುಪಾದಾಯ ನಮಃ ಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ 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 ಹರೇ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವಿಷ್ಣು ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು 10ನೇ ಅಧ್ಯಾಯದವರೆಗೂ ರಿವಿಷನ್ ಅನ್ನ ಮಾಡಿದ್ದೀವಿ. ಇವತ್ತು 11ನೇ ಅಧ್ಯಾಯದ ರಿವಿಷನ್ ಅನ್ನ ಮಾಡೋಣ. ಎಲ್ಲಿವರೆಗೂ ಆಗಿತ್ತು ನಿನ್ನೆ? ಮಧ್ಯದಲ್ಲಿ ತಗೊಂಡೆ ನಾನು. ಮಾತಾಜಿ ಲಕ್ಷ್ಮಿ PM ಮಾತಾಜಿ ಆಗಿದೆಯಲ್ಲ ನಿಮ್ದು ನಿನ್ನೆ? ಕನ್ನಡ ರೇಖಾ ಬಿ ತನಕ ಆಗಿತ್ತು. ಓ, ನೀವಿದ್ದೀರಾ ಮಾತಾಜಿ? ಕನ್ನಡ ಇಲ್ಲ ಮಾತಾಜಿ, ಅವ್ರಿಗೆ ಮಧ್ಯದಲ್ಲಿ ತಗೊಂಡೆ ನಾನು. ಇನ್ನ ಕೆಲವೊಬ್ರು ಇದ್ರು ಹೇಳೋರು. ನಂದು ಲಕ್ಷ್ಮಿ PM ನೆನ್ನೆ ಓದಿದ್ಯಾರಲ್ಲ? ಅಂದ್ರೆ ನಾನು ಮಧ್ಯದಲ್ಲಿ ಏನ್ ಮಾಡ್ದೆ ಮಾತಾಜಿ ಅವ್ರಿಗೆ, ಕೊನೆಗೆ 2 ವರ್ಸ್ ಇತ್ತಲ್ಲ, ಸೊ ಮತ್ತೆ ಸ್ಲೋ ಹೇಳೋರ್ಗಿಂತ ಸ್ವಲ್ಪ ಹೇಳೋರನ್ನ ತಗೊಳ್ಬೇಕು ಅಂತ ನಾನು 2 ಅವ್ರಿಗೆ ತಗೊಂಡೆ. ಹಿಂದೆ ಇದ್ರು ಇಂದಾನು ಕೂಡ. ಹರಿಣಿಯವ್ರಿಗೂ ಹೇಳಿದ್ರಿ. ಅವ್ರು ಆಗಿದ್ದಾರೆ. ತಾರಾ ಮಾತಾಜಿ ನಿಮ್ದು ಆಗಿದೆಯಲ್ಲ? ಗೀತಾ ಕೊಡೆಕಲ್ ಆಗಿದೆ, ಜಯಲಕ್ಷ್ಮಿ ಮಾತಾಜಿ ಆಗಿದೆ, ಲಕ್ಷ್ಮಿ PM ಆಗಿದೆ, ಶಾಂತಮಣಿ ಮಾತಾಜಿದಾಗಿದೆ, ಕನ್ನಡ ವಿಜಯ್ ಪ್ರಭುಜಿ, ಲಲಿತಾ ಆರ್ ಮಾತಾಜಿಂದ ತಗೊಳ್ಳೋಣ. ಸರಿ. ನಾನಾದ್ಮೇಲೆ ಗೀತಾ ಕೊಡಿಕಲ್ ಆದ್ಮೇಲೆ ಮತ್ತೆ 2 ಜನ ಹೇಳಿದ್ರು ಮಾತಾಜಿ. ಸರಿ ಮಾತಾಜಿ, ಸರಿ ಆಯ್ತು. ಲಲಿತಾ ಮಾತಾಜಿಂದ ಹೇಳೋಣ. ಲಲಿತಾ ಆರ್ ಮಾತಾಜಿ, ಇದು ನಿಮ್ಗೆ. ಅಥ ಏಕಾದಶೋऽಧ್ಯಾಯಃ ವಿಶ್ವರೂಪದರ್ಶನ ಯೋಗಃ. 1ನೇ ಶ್ಲೋಕ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ
ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸನ್ನಿತಂ ಸನ್ನಿತಂ ಗುಹ್ಯಮಧ್ಯಾತ್ಮ ಸನ್ನಿತಂ ಯುಕ್ತಂ ವಚಸ್ತೇನ ಮೋಹೇಯಂ ವಿಗತೋ ಮಮ. ಇನ್ನೊಮ್ಮೆ ನೋಡಿ ಮಾತಾಜಿ. ಮೋಹೋಯಂ. ಮೋಹೋಯಂ ದೀರ್ಘ ಇದೆ ಹೋ, ಅವಗ್ರಹ ಇದೆ, ಎಳಿಬೇಕು. ಮೋಹೋಯಂ ವಿಗತೋ ಮಮ. ಮೋಹೋಯಂ ವಿಗತೋ ಮಮ. ಸರಿ ಬಂತು ಮಾತಾಜಿ, ಒಳ್ಳೆ ಪ್ರಯತ್ನ. ಧನ್ಯವಾದ. ಲಲಿತಾ ಮಾತಾಜಿ ನಿಮ್ಗೆ 2ನೇ ಶ್ಲೋಕ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಹರೇ ಕೃಷ್ಣ ಮಾತಾಜಿ. ಭಾವಾಪ್ಯವೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಹರೇ ಕೃಷ್ಣ. ನಿರ್ಮಲ ಮಾತಾಜಿ ನಿಮ್ಗೆ 3ನೇ ಶ್ಲೋಕ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಇಲ್ಲಿ ನೋಡಿ ಮಾತಾಜಿ, ಫಸ್ಟ್ ಚರಣ ಇನ್ನೊಮ್ಮೆ ಹೇಳ್ತೇನೆ. ಏವಮೇತದ್ಯಥಾ ತತ್ವಂ. ಹೇಳಿ ಮಾತಾಜಿ. ಶ್ಲೋಕ 3. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. 3ನೇ ಚರಣ ಇನ್ನೊಮ್ಮೆ ಹೇಳಿ ಮಾತಾಜಿ. ದ್ರಷ್ಟುಮಿಚ್ಛಾಮಿ ತೇ ರೂಪಂ. ಸರಿ. ದ್ರಷ್ಟುಮಿಚ್ಛಾಮಿ, ಚಕ್ಕೆ ದೊಡ್ಡ ಚ ಒತ್ತಿದೆಯಲ್ಲ, ಹಾಗಾಗಿ ಒತ್ತಿ ಹೇಳ್ಬೇಕು. ದ್ರಷ್ಟುಮಿಚ್ಛಾಮಿ ಉಳಿದಿದೆಲ್ಲ ಸರಿ ಇದೆ ಮಾತಾಜಿ. ದ್ರಷ್ಟುಮಿಚ್ಛಾಮಿ ಸರಿ. ರೂಪಂ. ಶೋಭಾ ಭಟ್ ಮಾತಾಜಿ ನಿಮ್ಗೆ 4ನೇ ಶ್ಲೋಕ. ರಾಜೇಶ್ವರಿ ಮಾತಾಜಿ ಇದ್ದಾರಾ? ರಾಜೇಶ್ವರಿ ಮಾತಾಜಿ ಹೇಳ್ಬೇಕಲ್ಲ. ಇದೀನಿ ಮಾತಾಜಿ. ನಿಮ್ಗೆ 4ನೇ ಶ್ಲೋಕ. ಮನ್ಯಸೇ ಯದಿ ತಚ್ಚಕ್ಯಂ ನೋಡಿ, ಚಕ್ಕೆ ಚ ಮಹಾಪ್ರಾಣ ಇದೆ. ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಕೊನೆ ಚರಣ ದರ್ಶಯಾತ್ಮಾನಮವ್ಯಯಂ. ಚೆನ್ನಾಗಿ ಎಳಿರಿ, ಎಲ್ಲಿ ದೀರ್ಘ ಇದೆ ಅದು ನಿಮ್ಗೆ ರಾಗ ಸರಿಯಾಗಿ ಕೊಡುತ್ತೆ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀರಾ ರಾಜೇಶ್ವರಿ ಮಾತಾಜಿ? ಹೇಳ್ತಾ ಇದ್ದೀನಿ ಮಾತಾಜಿ. ಮ್ಯೂಟ್ ಮತ್ತೆ ಯಾಕೆ ಆಗಿದೆ. ಮ್ಯೂಟ್ ಮಾಡ್ಕೊಂಡ್ರಿ? ಇಲ್ಲ, ಅದೇ ಆಯ್ತು ಮಾತಾಜಿ. ಓಕೆ, ಹೇಳ್ತಾ ಇದ್ದೀನಿ ಮಾತಾಜಿ. ಶ್ಲೋಕ 4. ಮನ್ಯಸೇ ಯದಿ ತಚ್ಛಾಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತತ್ವಂ ದರ್ಶಯಾತ್ಮನಮವ್ಯಯಂ. ಕೊನೆ ಚರಣ ಚೆನ್ನಾಗಿ ಹೇಳಿದ್ರಿ. ಇದು ತತೋ ಮೇ ತ್ವಂ. ತತೋ ಮೇ ತತ್ವಂ. ಇದು ದಕ್ಕೆ ರ ಒತ್ತಿದೆಯಲ್ಲ ಮಾತಾಜಿ. ದ್ರಷ್ಟುಮಿತಿ. ಉಳಿದಿದೆಲ್ಲ ಚೆನ್ನಾಗಿತ್ತು ಮಾತಾಜಿ. ಶೋಭಾ ಭಟ್ ಮಾತಾಜಿ ನಿಮ್ಗೆ 5ನೇ ಶ್ಲೋಕ. ಶ್ರೀ ಭಗವಾನುವಾಚ
पश्य मे पार्थरूपाणि शतशोऽथ सहस्रशः नानाविधानि दिव्यानि नानावर्णाकृतीनि च. हरे कृष्ण माताजी. श्लोक 5. श्री भगवानुवाच पश्य मे पार्थरूपाणि शतशोथसहस्रशः नानानि दिव्यानि नानावर्णकृतीनि च. ಧನ್ಯವಾದಗಳು ವರ್ಣಾ ಮಾತಾಜಿ. ನಾನಾವರ್ಣಾಕೃತೀನಿ ಚರ್ಣ ಎಳಿಬೇಕು. ದೀರ್ಘ ವರ್ಣ. ಇದೆಯಲ್ಲ, ಓಕೆ. ಉಳಿದಿದೆಲ್ಲ ಚೆನ್ನಾಗಿತ್ತು ಮಾತಾಜಿ, ಒಳ್ಳೆ ಪ್ರಯತ್ನ. ಶ್ವೇತ ಮಾತಾಜಿ ನಿಮ್ಗೆ ಯಾರು? ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಪಶ್ಯಾದಿತ್ಯಾನ್ ವಸುನ್ ರುದ್ರಾನ್ ಅಶ್ವಿನೌ ಮರುತಸ್ತದಾ ಮರುತಸ್ತತಾ ಬಹುನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಮೂರನೇ ಚರಣ ಹೇಳಿ ಇನ್ನೊಮ್ಮೆ. ಬಹುನ್ಯದೃಷ್ಟಪೂರ್ವಾಣಿ ಬಹುನ್ಯದೃಷ್ಟಪೂರ್ವಾಣಿ ಸರಿ ಬಂತು. ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ವೆರಿ ಗುಡ್. ಶ್ರವಂತಿ ಮಾತಾಜಿ ನಿಮಗೆ 7. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಹರೇ ಕೃಷ್ಣ ಮಾತಾಜಿ. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯತ್ ದ್ರಷ್ಟುಮಿಚ್ಛಸಿ. ವೆರಿ ಗುಡ್ ಮಾತಾಜಿ. ಸರಿಯಾಗಿ ಎಲ್ಲಿ ದೀರ್ಘ ಇದೆ ಎಲ್ಲ ಕಡೆಗೂ ಚೆನ್ನಾಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ಇತ್ತು, ಬಟ್ ಅದು ನೆಗ್ಲಿಜಬಲ್. ಅದೇನು ಇದ್ ಮಾಡೋದಿಲ್ಲ, ನೀವೇ ಸುಧಾರಿಸ್ಕೊಳ್ತೀರಾ ಮುಂದೆ. ನೆಕ್ಸ್ಟ್ ತಾರಾ ಮಾತಾಜಿ ನಿಮ್ಗೆ. ನತೋ ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಅಷ್ಟು ಬರಲ್ಲ ಮಾತಾಜಿ, ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಹೇಳ್ಕೊಡ್ರಿ ಮಾತಾಜಿ. ಸರಿ. ನತೋ ಮಾಂ ಶಕ್ಯಸೇ ದ್ರಷ್ಟುಂ ಏನ್ ಮಾತಾಜಿ? ಶಕ್ಯಸೇ ದ್ರಷ್ಟುಂ ಶಕ್ತತ್ರಯದಷ್ಟಂ ಶಕ್ಯ ಕೊಕೆಯವತ್ತು ಶಕ್ಯಸೇ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ಸ್ವಚಕ್ಷುಷಾ ಸ್ವ ಹೇಳುತ್ತಾ ಇಲ್ಲಲ್ಲ ಮಾತಾಜಿ ನೀವು? ಸ್ವಚಕ್ಷುಷಾ ಸ್ವಚಕ್ಷುಷಾ. ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ.
ಯೋಗಮೈಶ್ವರಂ. ಮ್ಯೂಟ್ ನಲ್ಲಿ ಇದ್ಕೊಂಡು ಪ್ರಾಕ್ಟೀಸ್ ಮಾಡಿ. ತಪ್ಲಿ ಮಾತಾಜಿ ನೀವೇ ಹೇಳಿ. ತಪ್ಲಿ ಆಮೇಲೆ ಮತ್ತೆ ನೀವು ತಪ್ಪಿದ್ರೆ ನಾನೇ ಹೇಳ್ಕೊಡ್ತೇನೆ. ಬಟ್ ಮೊದ್ಲು ನೀವು ಪ್ರಯತ್ನ ಮಾಡ್ಬೇಕು. ಸರಿ ಹಾಗಾಗಿ ಇದು ಇರೋದೇನೆ ಬರೋದಿಲ್ಲ ಅಂತಲ್ಲ, ಯಾರಿಗ್ ಬರೋದಿಲ್ವೋ ಅವ್ರಿಗೇನೆ ಇರುವಂತದ್ದು ಇದು ಪ್ಲಾಟ್ಫಾರ್ಮ್. ಸೊ ಪ್ರಯತ್ನ ನೀವು ಮಾಡ್ಬೇಕು. ಸರಿ, ನೆಕ್ಸ್ಟ್ ಉಮಾದೇವಿ ಮಾತಾಜಿ, ಇದು ನಿಮ್ಗೆ 9. ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೀಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತ ಮಾತಾಜಿ? ಎಲ್ಲ ಉಚ್ಚಾರಣೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಸರಿ ಇತ್ತು. ಅದು ಎಂಡಿಗೆ ಏನು ಹೇಳಿದ್ರಲ್ಲ ಮಾತಾಜಿ, ಉವಾಚ ರಾಜನ್ ಹೇಳಂಗಿಲ್ಲ, ಅಲ್ಲಿ ವ್ಯಂಜನ ಇದೆಯಲ್ಲ, ರಾಜನ್ ಅಷ್ಟೇ, ಹರಿಹಿ ಅಷ್ಟೇ, ಹರಿಹಿ ಇಲ್ಲ, ಹರಿಹಿ ಪಾರ್ಥಾಯ ರೂಪಮೈಶ್ವರಂ. ಅದೊಂದು ಗಮನಿಸಿ. ಉಳಿದೆಲ್ಲ ಸರಿ ಇತ್ತು ಮಾತಾಜಿ. ನೆಕ್ಸ್ಟ್ ಮಗಲಿ ಬಿಗಿನಿಂಗ್ ಇಂದ ಹೋಗೋಣ. AP ಸುಮಿತ್ರಮ್ಮ ಮಾತಾಜಿ, ನಿಮ್ಗೆ 10ನೇ ಶ್ಲೋಕ. ಹರೇ ಕೃಷ್ಣ. ಯಾರಿದ್ದೀರಾ? 1 ನಿಮಿಷ ನೋಡೋಣ. ಯಾರಾದ್ರೂ ಈಗ ಜಾಯ್ನ್ ಆದವ್ರು ಇರ್ತಾರೆ, ಆಮೇಲೆ ನಾನು ನಿಮ್ಗೆ ಕೊಡ್ತೇನೆ. ಯಾರಾದ್ರೂ ಹೇಳ್ದಿರೋರು ಇದ್ದೀರಾ ಈಗ? ಹೌದು ಮಾತಾಜಿ, ನಿನ್ನೆನೂ ಹೇಳಿಲ್ಲ ಮಾತಾಜಿ, ನಾನು ಇವತ್ತು ಹೇಳಿಲ್ಲ ಮಾತಾಜಿ. ನಾನು ಇದು ನಿನ್ನೆ ಲಾಸ್ಟ್ ಆದವ್ರು ಬಿಟ್ಟು ಇಲ್ಲ. ಭಾಗ್ಯಲಕ್ಷ್ಮಿ ಮಾತಾಜಿ ಬರುತ್ತೆ ನಿಮ್ದೀಗ. ವಿದ್ಯಾಕಾಮತ್ ಮಾತಾಜಿ ಹೇಳಿ. ನಾನು ಹೇಳಿಲ್ಲ ಮಾತಾಜಿ, ವಿದ್ಯಾಕಾಮತ್. ಹಾ, ನೀವ್ ಹೇಳಿ. ನಿಮ್ಗೆ ಇವಾಗ ಬರುತ್ತೆ. ಯಾರು? ಭಾಗ್ಯಲಕ್ಷ್ಮಿ ಮಾತಾಜಿ ಬರುತ್ತೆ ನಿಮ್ಗೆ. ಈಗ ಮತ್ತೆ ರಿಪೀಟ್ ಮಾಡ್ತೇವೆ ಮೇಲಿಂದ. ಶಿಲಾದೇವಿ ಮಾತಾಜಿ ನೀವ್ ಹೇಳಿ. 10ನೇ ಶ್ಲೋಕ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಅನೇಕ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಇನ್ನೊಮ್ಮೆ ರಿಪೀಟ್ ಮಾಡಿ 4ನೇ ಚರಣ. ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ವೆರಿ ಗುಡ್. ನೀವೇ ಪ್ರಯತ್ನ ಮಾಡಿದ್ರಿ ನೋಡಿ ಕೊನೆಗೆ. ಇನ್ನೊಂದು ಗಮನಿಸಿ, ಎಲ್ಲ ಚೆನ್ನಾಗಿತ್ತು. ಕೊನೆಗೆ ಏನಿದಾವಲ್ಲ ವ್ಯಂಜನಗಳಿದೆಯಲ್ಲ ಮಾತಾಜಿ, ಅಲ್ಲಿ ವ್ಯಂಜನ ಇದೆ 4ಕ್ಕೂ. ಅನೇಕ ವಕ್ತ್ರ ನಯನಂ ಅಷ್ಟೇ, ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ವ್ಯಂಜನ ಮಾತ್ರ ಅಲ್ಪ ಪ್ರಮಾಣದಲ್ಲಿ ಹೇಳ್ಬೇಕು. ವಿದ್ಯಾಕಾಮತ್ ಮಾತಾಜಿ ನೀವ್ ಹೇಳಿ. ಉಳಿದವ್ರು ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಗೆ 11ನೇ ಶ್ಲೋಕ. ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಹರೇ ಕೃಷ್ಣ. ವ್ಯಂಜನ ವಿಶ್ವತೋಮುಖಂ ಅಷ್ಟೇ. ಮತ್ತೆ ಇಲ್ಲಿ ದಿವ್ಯಗಂಧ ಮಹಾಪ್ರಾಣ ಇದೆ. ಮಾಲ್ಯಾಂಬರಧರಂ ಮಾಲ್ಯ. ಉಳಿದಿದೆಲ್ಲ ಚೆನ್ನಾಗಿತ್ತು ಮಾತಾಜಿ. ದಿವ್ಯ ಮಾಲ್ಯಾಂಬರಧರಂ. ಸರಿ, ಪ್ರಯತ್ನ ಮಾಡಿ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ಓಕೆ, ಈಗ AP ಸುಮಿತ್ರಮ್ಮ ಮಾತಾಜಿಯಿಂದ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ನಾನು ಇನ್ನೂ ಹೇಳಲೇ ಇಲ್ಲ ಮಾತಾಜಿ, ನಿನ್ನೆನೂ ಹೇಳಿಲ್ಲ, ಇವತ್ತು ಇಲ್ಲ ಮಾತಾಜಿ ನಾನು. ಸರಿ ಹೇಳಿ. ನಂದಿನಿ ಮಾತಾಜಿ ಹೇಳಿ 12ನೇ ಶ್ಲೋಕ.
ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಭವೇದ್ಯುಗಪದುತ್ಥಿತಾ ಯದಿ ಭಃ ಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ಹರೇ ಕೃಷ್ಣ ಮಾತಾಜಿ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾ ಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ಸರಿ ಇತ್ತು ಧನ್ಯವಾದಗಳು ಮಾತಾಜಿ. ಮಹಾಪ್ರಾಣಗಳನ್ನ ಗಮನಿಸಿ, ಚೆನ್ನಾಗಿತ್ತು. ಓಕೆ, ಎಲ್ಲರೂ ಆದ್ರೆ ಅನ್ಕೊಳ್ತೇನೆ. AP ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 13ನೇ ಶ್ಲೋಕ ನಿಮ್ಗೆ. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರಿ, ಬಂತು. ನೆಕ್ಸ್ಟ್ 14ನೇ ಶ್ಲೋಕ ಅಂಬಿಕಾ ಮಾತಾಜಿ ನಿಮ್ಗೆ. ತತಃ ಸ ವಿಸ್ಮಯಾವಿಷ್ಟೋ ಪೃಷ್ಟರೋ ಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಕೃಷ್ಣ ಶ್ಲೋಕ 14. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋ ಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ ಮಾತಾಜಿ. ಕೃತಾಂಜಲಿರಭಾಷತ. ಕೃತಾಂಜಲಿರಭಾಷತ. ಮಹಾಪ್ರಾಣ ಬರ್ಬೇಕು ಮಾತಾಜಿ. ಚೆನ್ನಾಗಿ ಹೇಳಿದ್ರಿ, ಒಳ್ಳೆ ಪ್ರಯತ್ನ ಮಾಡಿದ್ರಿ, ಬಹಳ ಇಂಪ್ರೂವ್ ಆಗಿದೆ ನಿಮ್ದು ಕೂಡ. ಎಷ್ಟು. ನೆಕ್ಸ್ಟ್ ಮಲಜಮ್ಮ ಮಾತಾಜಿ. ಅರ್ಜುನ ಉವಾಚ. ಇದು ತ್ರಿಷ್ಟುಭ ಛಂದಸ್ ಬರುತ್ತೆ ನೋಡಿ. ಪಶ್ಯಾಮಿ ದೇವಾಂ, ಯಾಕಂದ್ರೆ ಮುಂದೆ ಸ ಇದೆ. ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ. ಇಲ್ಲಿ ಕೂಡ ವ ಬರುತ್ತೆ. ಅನುಸ್ವಾರ ನೀವು ವ ಅಂತ ಉಚ್ಚಾರಣೆ ಮಾಡ್ಬೇಕು. ಸಾನುಸ್ವರ ಅಂತ ಕರೀತಾರೆ ಇದಕ್ಕೆ. ಸರ್ವಾಂಸ್ತಥಾ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ. ಇಲ್ಲಿ ಕೊಡಿ ನೋಡಿ, ವ ಬರುತ್ತೆ, ಅನುನಾಸಿಕ. ಋಷೀಂಶ್ಚ ಸರ್ವಾನುರಗಾಂಶ್ಚ ಇಲ್ಲಿ ಕೂಡ ವ ಬರುತ್ತೆ. ದಿವ್ಯಾನ್ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಿಮೀಶಂ ಕಮಲಾಸನಸ್ಥಂ ಋಷಿಂ ಚ ಸರ್ವಾನ್ ರಗಂಚ ದಿವ್ಯಾನ್. ಮಾತಾಜಿ ನಂಗೆ ಗೊತ್ತಾಗಿಲ್ಲ, ಹೆಂಗೋ ಹೇಳಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೊನೆಯ ಚರಣ ಇನ್ನೊಮ್ಮೆ ರಿಪೀಟ್ ಮಾಡಿ. ಇದು ಋಷಿಂ ಚ ಸರ್ವಾನ್. ಋಷಿಯು ಬರುತ್ತೆ, ವ ಹೇಳ್ಬೇಕಲ್ಲ, ಶ ಇದೆ. ಋಷಿಂಶ್ಚ ಸರ್ವಾನು ರಂಗಾಂಚ ದಿವ್ಯಾನ್. ಗೊತ್ತಾಗ್ಲಿಲ್ಲ ಹೇಳಿ. ಋಷಿಂಶ್ಚ ವ ಹೇಳ್ಬೇಕಲ್ಲಿ. ಋಷಿಂಶ್ಚ ಸರ್ವಾನುರಗಾಂಶ್ಚ ಸರ್ವಾನುರಗಾಂಚ ದಿವ್ಯಾನ್. ಅಲ್ಲಿ ಕೂಡ ಗಾಂವ್ ಬರ್ಬೇಕು.
ಗಾಂವ್ ಬರ್ಬೇಕು. ಗಾಂವ್ ಗಾಂವ್ ಅಂತ ಹೇಳ್ತೀವಲ್ಲ ನಾವು ಹಿಂದಿನಲ್ಲಿ, ಹಾಗೆ ಆ ಮ ಬರ್ಬೇಕು. ಸರ್ವಾನುರಗಾಂಶ್ಚ ದಿವ್ಯಾನ್. ಅದ್ ಸ್ವಲ್ಪ ಕಷ್ಟನೇ ಆಯ್ತು ನಂಗೆ ಲಾಸ್ಟ್ ಲೈನ್. ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಇದು ಆಕ್ಚುಲಿ ಏನು 3 ಲೈನ್ ಅಲ್ಲಿ ಏನಾದ್ರು ತಪ್ಪುತ್ತೆ ಅಂತ ನಾನು ಗೆಸ್ ಮಾಡಿದ್ದೆ, ಬಟ್ ಎಲ್ಲೂ ತಪ್ಪಿಲ್ಲ. ನೀವು ಕೊನೆಯದಾಗಿ ಕೊನೆ ಚರಣದಲ್ಲಿ ಸ್ವಲ್ಪ ತಪ್ಪಿದ್ರಿ, ಬಟ್ ಕಲ್ಕೊಳ್ತೀರಾ ನೀವು. ವೆರಿ ಗುಡ್. ನೆಕ್ಸ್ಟ್ ಮಾತಾಜಿ ಅಂಬಿಕಾ ಮಾತಾಜಿ. ಅಂಬಿಕಾ ಮಾತಾಜಿ ಆಗಿದೆಯಲ್ಲ ಅವಾಗ ಆಯ್ತು ಮಾತಾಜಿ. ಹೇಳಿದಿರಲ್ಲ ನೀವು? ನಂದಾಗಿಲ್ಲ ಮಾತಾಜಿ. ಹೇಳಿದ್ರು ಮಾತಾಜಿ. ಹಾ, ಅಂಬಿಕಾ ಮಾತಾಜಿ ನೀವು ಹೇಳಿದಿರ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ 16ನೇ ಶ್ಲೋಕ. ಇದು ಕೂಡ ತ್ರಿಷ್ಟುಪ ಛಂದಸ್ಸು. ಅನೇಕ ಬಾಹೋದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಲೋ ಆಗಿ ಹೇಳಿ, ಪ್ರಯತ್ನ ಮಾಡಿ. ಶ್ಲೋಕ 16. ಅನೇಕ ಬಾಹೋಂದರ ವಕ್ಷನೇತ್ರಂ ಪಶ್ಯಾಮಿ ತ್ವಂ ಸರ್ವಾತುನತರೂಪಂ ಸರ್ವತೋ ನನ್ ನೋಡಿ, ಇಲ್ಲಿ ಎಳಿಬೇಕಲ್ಲ, ತೋ ಸರ್ವತೋನಂತರೂಪಂ ಸರ್ವೋತನಂತರೂಪಂ ಸರ್ವತೋ ಸರ್ವತೋನಂತರೂಪಂ ನಾಂತಾಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ. ರೂಪಂ ಅಲ್ಲ, ವಿಶ್ವರೂಪ. ಸರಿ ಹೋಯ್ತಾ ಮಾತಾಜಿ? ಸರಿ ಹೋಯ್ತು, ಸರಿ ಬಂತು. ಒಳ್ಳೆ ಪ್ರಯತ್ನ ಮಾಡಿದ್ರಿ ನೀವು. ನೀವೇ ಲೀಡ್ ಮಾಡ್ಕೊಂಡ್ರಿ, ಕರೆಕ್ಷನ್ ಮಾಡ್ಕೊಂಡ್ರಿ. ಮತ್ತೆ ಮಹಾಪ್ರಾಣಗಳನ್ನ ಗಮನಿಸಿ. ಮಧ್ಯಂ, ಮತ್ತೆ ಎಲ್ಲಿ ದೀರ್ಘ ಇದೆಯಲ್ಲ, ಲೈಕ್ ಪುನಸ್ತವಾದಿಂ, ವಾ ಎಳೆಯೋದು, ಅದನ್ನ ಗಮನಿಸಿ. ನೆಕ್ಸ್ಟ್ ಕೂಡ ತ್ರಿಷ್ಟುಪ ಛಂದಸ್ಸು. ಸರಿ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಕೃಷ್ಣಮೂರ್ತಿ ಪ್ರಭು, ನಿಮ್ಗೆ ನೆಟ್ವರ್ಕ್ ಇದ್ರೆ ನೋಡಿ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಬನ್ನಿ ನೀವು. ಕಿರೀಟಿನಂ ಗದೀನಂ ಕಿರೀಟಿನಂ ಗದೀನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತನಲಾರ್ಕದ್ಯುತಿಮ ಪ್ರಮೇಯಂ ದ್ಯುತಿಮ ಪ್ರಮೇಯಂ. ಹರೇ ಕ್ಷಮತ ಜ್ಯೋತಿನ ಶ್ಲೋಕ 17. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತನಲಾರ್ಕ ದ್ಯುತಿಮ ಪ್ರಮೇಯಂ. ಹರೇ ಕ್ಷಮತ ಜ್ಯೋತಿ. ಎಲ್ಲಿ ಈಗ ಎಲ್ಲಿ ನೀವು ನಿಂತಿದ್ದೀರಾ ನೋಡಿ, ಅಲ್ಲಿ ನೆಟ್ವರ್ಕ್ ಬರುತ್ತೆ ನೋಡಿ, ಅದೇ ಜಾಗ ಹಿಡ್ಕೊಳ್ಳಿ ಹೇಳುವಾಗ. ನಿಮ್ದು ಟರ್ನ್ ಬಂತು ಅಂದ್ರೆ. ಸರಿ ಬಂತು. ನೆಕ್ಸ್ಟ್ ಗಾಯತ್ರಿ ಮಾತಾಜಿ. ಗಾಯತ್ರಿ ಯಾರ್ ಮಾತಾಜಿ? 18. ಇದು ಕೂಡ ತ್ರಿಷ್ಟುಪ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ಥಂ ಪುರುಷೋ ಮತೋ ಮೇ. ಗೋಪ್ತಾ. ಸರಿ ಬಂತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್ ಗೀತಾ ಕೊಡಿಕಳ್ ಮಾತಾಜಿ ಅಲ್ಲ?
ನಿಮ್ಮ 19 ಇದು ಕೂಡ ತ್ರಿಷ್ಟುಭ. ಅನಾದಿಮಧ್ಯಾಂತಮನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಶ್ಲೋಕ 19. ಅನಾದಿಮಧ್ಯಾಂತಮನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ದೀರ್ಘ ಇದೆ ನೋಡಿ. ಮತ್ತೆ ದೀಪ್ತ ಹುತಾಶವಕ್ತ್ರಂ ಒಂದು, ಸ್ವತೇಜಸ ಎಳಿಬೇಕು. ಚೆನ್ನಾಗಿತ್ತು ಮಾತಾಜಿ. ಆಯ್ತು ಮಾತಾಜಿ. ಹೇಳ ಮಾತಾಜಿ. ಹೇಳಿ, 2 ಲೈನ್ ಹೇಳಿ. ದೀಪ್ತ ಹುತಾಶವಕ್ತ್ರಂ. ಸರಿ ಆಯ್ತಾ ಮಾತಾಜಿ? ದೀಪ್ತ ಅಲ್ಲ, ಮತ್ತೆ ದೀಪ್ತ 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 ಹುತಾಶವಕ್ತ್ರಂ. ಸರಿ ಬಂತು ಮಾತಾಜಿ. ನೆಕ್ಸ್ಟ್ ಮಂಜುಳಾರ್ ಮಾತಾಜಿ ಅಲ್ಲ. ನೋಡಿ, ಯಾರು ಮತ್ತೆ ಅನ್ಮ್ಯೂಟ್ ಮಾಡ್ಕೊಂಡ್ರೆ ಮೇಲೆ ಹೋಗ್ಬಿಡ್ತೀರಾ. ನಾನು ಯಾರಾದ್ರೂ ಬಿಟ್ರೆ ಮತ್ತೆ ನನಗೆ ಹೇಳಿ. ಓಕೆ, ಮಂಜುಳಾರ್ ಆಯ್ತು. ಮತ್ತೆ ಯಾಕೆ ಎಲ್ಲಿ ಹೋಯ್ತಿದ್ದು? ವೀಣಾ ಮಾತಾಜಿ ಬಂದ್ರ? ಸಾರಿ, ಹರೇ ಕೃಷ್ಣ ಆಗಿಲ್ಲ ಮಾತಾಜಿ. ಸರಿ, ಮಂಜುಳಾ ಮಾತಾಜಿ ನೀವು ಹೇಳಿ. ಮಂಜುಳಾ 20 ಇದು ಕೂಡ ತ್ರಿಷ್ಟುಭ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ. ನೋಡಿ, ಅವಗ್ರಹ ಇದೆ, ಎಳಿಬೇಕು. ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಪ್ರವ್ಯಥಿತಂ ದೊಡ್ಡ ಥ ಇದೆ ಅಲ್ಲಿ, ಗಮನಿಸಿ. ಉಚ್ಚಾರಣೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರವ್ಯಥಿತಂ. ಫಸ್ಟ್ ಲೈನ್ ಇನ್ನೊಂದ್ಸಲ ರಿಪೀಟ್ ಮಾಡಿ ಮಾತಾಡಿ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ. ದ್ಯಾವಾ ಪೃಥ್ವೀರಿದಮಂತರಂ ಹಿ. ನಾನು ಹೇಳ್ತೇನೆ, ರಿಪೀಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ದ್ಯಾವಾ ಪೃಥಿವ್ಯೋ ರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಾಥಿತಂ ಮಹಾತ್ಮನ್. ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಸರಿ ಬಂತು. ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 21 ವೀಣಾ ಮಾತಾಜಿ ನಿಮ್ಗೆ. ಅಮೀಹಿ ತ್ವಾಂ ಸುರ ಸಂಘಾ ವಿಶಂತಿ ಕೇಚಿದ್ ಭೀತಃ ಪ್ರಾಂಜಲಯೋ ಗೃಣಂತಿ. ಕೇಚಿದ್ ಭೀತಾ, ಇದು ದಕ್ಕೆ ಭವತ್ ಬಂದಾಗ ಹೇಳ್ಬೇಕು. ಕೇಚಿದ್ ಭೀತಾ, ಯಾಕಂದ್ರೆ ಭ ಕೆ ದೀರ್ಘ ಇದೆ. ಕೇಚಿದ್ ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಹರೇ ಕೃಷ್ಣ. ವೀಣಾ ಮಾತಾಜಿ. ಓಕೆ,
ಜಯಲಕ್ಷ್ಮಿ ಮಾತಾಜಿ. ಮಾತಾಜಿ ನಾನಾ ಕನ್ನಡ ವೀಣಾ ಅಂತ ಇರೋದಾ? ಹಾ, ನೀವೇ ಅಲ್ಲ ವೀಣಾ ಇರೋದು ಇಲ್ಲಿ ಒಬ್ರೇ ಕನ್ನಡ ಇಬ್ರಿದಾರ ವೀಣಾ. ಮಾತಾಜಿ. ಅದಕ್ಕೆ ಯಾಕಂದ್ರೆ ಬೆಳಗ್ಗೆ ಒಂದ್ ಕ್ಲಾಸ್ ಅಲ್ಲಿ ಹಂಗೆ ಆಯ್ತು, ಇಬ್ರಿದ್ವಿ. ಅವ್ರ ನಾನ ಅಂತ ಡೌಟ್ ಇತ್ತು ಅದಕ್ಕೆ. ಹರೇ ನೀವೇ ಕೃಷ್ಣ ನೀವೇ ಮಾತಾಜಿ. ಹೇಳಿ. ಹಮೀಹಿ ತ್ವಂ ಸುರಸಂಗ ವಿಶಂತಿ ಸುರಸಂಘ ದೊಡ್ಡ ಘ ಇದೆಲ್ಲ, ಸುರಸಂಘ. ಸುರಸಂಗ ಸುರಸಂಗ ವಿಸಂತಿ. ಇಲ್ಲ ಇಲ್ಲ ಇಲ್ಲ, ಸಂಘ ಸಂಘ ಎಲ್ಲ, ಸಂಘ ದೊಡ್ಡ ಘ ಇದೆಲ್ಲ, ಸಂಘ. ಸುರಸಂ ಸಂಘ ವಿಸಂತಿ ಕೇಚಿದ್ವಿತಾಃ ಪ್ರಚಾಲಯೋ ಗೃಣಂತಿ ಸ್ವಸ್ತಿತ್ಯುರ್ಕ ಒಂದ್ಸತಿ ಅದ್ ಇನ್ನೊಂದ್ಸತಿ ಹೇಳ್ತೀರಾ? ನಾನು ಹೇಳ್ತೇನೆ, ರಿಪೀಟ್ ಮಾಡಿ ಮಾತಾಜಿ. ಅಮೇಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ ಭೀತಾ ಪ್ರಾಂಜಲಯೋ ಗೃಣಂತಿ ಗೃಣಂತಿ ಸ್ವಸ್ತಿ ಇತ್ಯುಕ್ತ್ವಾ ಯುಕ್ತ್ವಾ ಸ್ವಸ್ತಿ ಇತ್ಯುಕ್ತ್ವಾ ಯುಕ್ತ್ವಾ. ನೀವು ಹೇಳುವಾಗ ಸ್ವಸ್ತಿತ್ ಹೀಗೆ ಹೇಳ್ಬೇಕು. ಸ್ವಸ್ತಿತ್ ಅಲ್ಲಿ ಯಾವಾಗಲೂ ಮುಂದಿನ ಒಂದು ಅಕ್ಷರ ಸಂಯುಕ್ತ ಅಕ್ಷರ ಇರುತ್ತೋ ಹಿಂದಿನ ಪದ ಸಾಮಾನ್ಯವಾಗಿರುತ್ತೆ. ಆ ಹಿಂದಿನ ಪದಕ್ಕೆ ಹೆಚ್ಚಾಗಿ ಒತ್ತನ್ನ ಕೊಡ್ಬೇಕು. ಮುಂದಿನ ಪದ ಸಂಯುಕ್ತ ಅಕ್ಷರ ಇದ್ದಾಗ ಹಿಂದಿನ ಪದಕ್ಕೆ ಹೆಚ್ಚಾಗಿ ಒತ್ತನ್ನ ಕೊಡೋದಕ್ಕೆ ಆಘಾತ ಅಂತ ಕರೀತಾರೆ. ಸೊ ಅದು ಒತ್ತಿ ಹೇಳ್ಬೇಕು. ಲೈಕ್ ಸ್ವಸ್ತಿತ್ ಸ್ವಸ್ತೀತ್ ಸ್ವಸ್ತೀತ್ ತ್ಯುಕ್ತ್ವಾ ತ್ಯುಕ್ತ್ವಾ ಸ್ವಸ್ತಿ ಇತ್ಯುಕ್ತ್ವಾ. ಅದು ಗಮನಿಸಿ ಮಾತಾಜಿ. ತ್ಯುಕ್ತ್ವಾ ಯಾವತ್ತು ಮಹರ್ಷಿ ಸಿದ್ಧ ಸಂಘಾಃ ಸಂಘಾಃ ದೊಡ್ಡ ಘ ಇದೆ, ಸಂಘಾಃ. ಸ್ತುವಂತಿ ತ್ವಾಂ ಸಕಿತವತ್ತು ಸ್ತುವಂತಿ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ ಪುಷ್ಪ ಅಲ್ಲ ಮಾತಾಜಿ, ಪುಷ್ಕಳಾಭಿಃ. ನೋಡಿ ಅಲ್ಲಿ ಶ ಮತ್ತೆ ಕ ಸಂಯುಕ್ತ ಅಕ್ಷರ ಅಂತಾರೆ. ಅದ್ರ ಹಿಂದಿನ ಪದ ಪು ಇದೆ, ಪುಷ್. ಅದಕ್ಕೊಂದ್ ಸ್ವಲ್ಪ ಒತ್ತು ಕೊಡ್ಬೇಕು ನಾವು. ಪುಷ್ಕಳಾಭಿಃ. ಒತ್ತಕ್ಷರಗಳಿದ್ದಾಗ ಹಾಗೆ ಹೇಳ್ಬೇಕು, ರೂಢಿ ಆಗುತ್ತೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಎಲ್ಲಿದ್ದೆ ನಮ್ಗೆ? ಓಕೆ, ಜಯಲಕ್ಷ್ಮಿ ಮಾತಾಜಿ ಹೇಳಿದ್ರಲ್ಲ ಕನ್ನಡ L3. ಜಯಲಕ್ಷ್ಮಿ ಮಾತಾಜಿ ಹೇಳಿಲ್ಲ. ಹೇಳಿ. ನಿಮ್ಗೆ 22ನೇ ಶ್ಲೋಕ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಾತಾಡುವಾಗ ಮ್ಯೂಟ್ ಮಾಡ್ಕೋಬೇಕು ಮಾತಾಜಿ. ವಿಶ್ವೇಶ್ವಿನೌ ಮರುತಶ್ಚೋಷ್ಮಪ
ನೋಡಿ ಹೀಗಾಗತ್ತೆ ನೋಡಿ, ಮಧ್ಯದಲ್ಲಿ ಡಿಸ್ಟರ್ಬ್ ಆಯ್ತು ಅಂದ್ರೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ಮರುತಶ್ಚೋಷ್ಮ. ಇಲ್ಲಿ ನೋಡಿ ಹೇಳುವಾಗ ಮರುತಶ್ ಹೇಳ್ಬೇಕು, ಮರುತಶ್ಚೋಷ್ಮಪಾಶ್ಚ ಅಂದ್ರೆ ಬರುತ್ತೆ. ಇಲ್ಲಾಂದ್ರೆ ಯಾಕಂದ್ರೆ ಶಕ್ಕೆ ಚ ಒತ್ತು ಸಂಯುಕ್ತಾಕ್ಷರ, ತಕ್ಕೆ ಹೆಚ್ಚಾಗಿ ಒತ್ತು ಕೊಡ್ಬೇಕು ಹಿಂದಿನ ಪದ. ಸಂಯುಕ್ತಾಕ್ಷರದ ಹಿಂದಿನ ಪದಕ್ಕೆ ಆಘಾತ ಹೆಚ್ಚಿಗೆ ಕೊಡ್ಬೇಕು, ಅಂದ್ರೆ ಒತ್ತೆ ಹೆಚ್ಚಿಗೆ ಕೊಡ್ಬೇಕು. ಮರುತಶ್ ಮರುತಶ್ಚೋಷ್ಮ ಪಾಶ್ಚ. ಗಂಧರ್ವಯಕ್ಷಾಸುರಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಶ್ಲೋಕ 22. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಸ್ವಿನೌ ಮರುತಶ್ಚೋಷ್ಮಪಾಶ ಮರುತಶ್ಚೋಷ್. ಇಲ್ಲಿ ಮರುತಶ್ ಅಂತ ಹೇಳ್ತಿರಲ್ಲ, ಮುಂದೆ ಚೋ ಹೇಳ್ಬೇಕು. ಮರುತಶ್ಚೋಷ್ಮಪಾಶ್ಚ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಮರುತಶ್ಚೋಷ್ಮಪಾಶ್ಚ. ಚೋಷ್ಮ ಹೇಳ್ಬೇಕಲ್ಲ, ಶಕ್ಕೆ ಮ ಒತ್ತು. ಮರುತಶ್ಚೋಷ್ಮಪಾಶ್ಚ. ಮರುತಶ್ಚೋಷ್ಮಪಾಶ್ವ ಗಂಧರ್ಪಾಶ್ಚ. ಗಂಧರ್ವಯಕ್ಷಾಸುರಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ವೀಕ್ಷಂತೆ ತ್ವಾಂ ದೀರ್ಘ ಇದೆಯಲ್ಲ, ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಸರಿ, ನೆಕ್ಸ್ಟ್ ವೀಕ್ಷಂತೆ ತ್ವಾಂ. ಹೀಗೆ ಸ್ಲೋ ಆಗಿ ಬರುತ್ತೆ ಅದು, ದೀರ್ಘ ಎರಡು ಕಡೆ ಇದೆ, ವಿಗೂ ಇದೆ ತೇಗೂ ಇದೆ. ಸರಿ, ನೆಕ್ಸ್ಟ್ ಮಾತಾಜಿ ದಾಕ್ಷಾಯಿಣಿ ಮಾತಾಜಿ ಹೇಳಿ 23 ನಿಮ್ಗೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರೂಪಾದಂ ಮಹಾಬಾಹೋ ಬಹುಬಾಹೂರೂಪಾದಂ ಬಹೂದರಂ ಬಹೂದಂಷ್ಟ್ರಾಕರಾಳಂ ದೃಷ್ಟ್ವಾ ಲೋಕಃ ಪ್ರವ್ಯಥಿತಾಸ್ತಥಾಹಂ ಪ್ರವ್ಯಥಿತಾಸ್ತಥಾಹಂ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಳಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ ಪ್ರವ್ಯಥಿತಾಸ್ತಥಾಹಂ. ಪ್ರವ್ಯಥಿತಾಸ್ತಥಾಹಂ. ಇಲ್ಲಿ ಇನ್ನೊಂದು ಗಮನಿಸಿ, 3ನೇ ಚರಣದಲ್ಲಿ ಬಹುದಂಷ್ಟ್ರ ದೌ ಬರ್ಬೇಕು, ಶ ಇದೆಯಲ್ಲ ಅಲ್ಲಿ. ಬಹುದಂಷ್ಟ್ರಾಕರಾಳಂ. ಸರಿ, ಬಹುದೌಷ್ಟ್ರಾಕರಾಳಂ. ಬಹುದೌ ದೌ ಮೂಗಿಂದ ಹೇಳ್ಬೇಕು. ದೌಷ್ಟ್ರ ಬಹುದೌ ಅಲ್ಲ, ಬಹುದೌ ಬಹುದಂಷ್ಟ್ರಾಕರಾಳಂ. ಉಳಿದೆಲ್ಲ ಚೆನ್ನಾಗಿತ್ತು ಮಾತಾಜಿ. ನೆಕ್ಸ್ಟ್ ಗೀತಾ ಮಾತಾಜಿ, ನಿಮ್ಗೆ 24ನೇ ಶ್ಲೋಕ. ಇದು ಕೂಡ ತ್ರಿಷ್ಟುವ ಛಂದಸ್ಸು. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಶ್ಲೋಕ 24. ನಭಸ್ಪೃಶಂ ದೀಪ್ತಮನೇಕವರ್ಣಂ
व्यार्थाननं दीप्त विशालनेत्रं दृष्ट्वा हि त्वां प्रव्यथितान्तरात्मा धृतिं न विन्दामि शमं च विष्णो. ಸರಿ ಬಂತು. ವೆರಿ ನೈಸ್. ನೆಕ್ಸ್ಟ್ ಲಕ್ಷ್ಮೀ ಪಿ ಎಂ ಮಾತಾಜಿ 25 ನಿಮ್ಗೆ. ಆಯ್ತು ಮಾತಾಜಿ. ದಂಷ್ಟ್ರಾ ಕರಾಳಾನಿ ದೌ ನೋಡಿ, ಅಲ್ಲಿ ಕೂಡ ವ ಬರುತ್ತೆ ಅನುಸ್ವಾರ. ದಂಷ್ಟ್ರಾ ಕರಾಳಾನಿ ಚ ತೇ ಮುಖಾನಿ ದೃಷ್ಟ್ವೈವ ದೃಷ್ಟ್ವ ಐ ಟ ವ ಐ 3 ಸಂಯುಕ್ತಾಕ್ಷರ ಇದೆ. ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ದಂಶ್ರಾಕರಾಳಾನಿ ಚ ತೇ ಮುಖಾನಿ ದಂಶ್ರೈ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಸರಿ ಇತ್ತು ಮಾತಾಜಿ. ಇದು ಮುಖಾನಿ ದೊಡ್ಡ ಖ ಬರುತ್ತೆ. ಮಾ ಪ್ರಾಣಗಳನ್ನ ಗಮನಿಸಿ. ಉಳಿದಿದ್ದನ್ನು ಚೆನ್ನಾಗಿತ್ತು. ನೆಕ್ಸ್ಟ್ ರಾಜೇಶ್ವರಿ ಮಾತಾಜಿ ನಿಮ್ಗೆ ಕನ್ನಡ ರಾಜೇಶ್ವರಿ. ಶ್ಲೋಕ 26. ಅಮೀ ಚ ತ್ವಾಂ ಧೃತ ರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣ ಸೂತಪುತ್ರಸ್ತಥಾಸೌ ಸೂತಪುತ್ರಸ್ತಥಾಸೌ ಥಾ ಎಳಿಬೇಕು, ಅವಗ್ರಹ ಇದೆ. ಸಹ ಸ್ಮದೀಯೈರಪಿ ಯೋಧ ಮುಖೈಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26-27. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣ ಸೂತಪುತ್ರಸ್ತಥಾಸೌ ಸಹ ಸ್ಮದೀಯೈರಪಿ ಯೋಧ ಮುಖೈಃ. 4ನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಸಹ ಸ್ಮದೀಯೈರಪಿ ಯೋಧ ಮುಖೈಃ. ಯೋಧ ಮುಖೈಃ ಮಾ ಪ್ರಾಣಗಳನ್ನ ಗಮನಿಸಿ. ಚೆನ್ನಾಗಿತ್ತು ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ನೆಕ್ಸ್ಟ್ ವಿದ್ಯಾ ಕಾಮತ್ ಮಾತಾಜಿ, ಕನ್ನಡ ವಿದ್ಯಾ ಕಾಮತ್ ಮಾತಾಜಿ ನಿಮ್ಗೆ 27. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾ ಕರಾಳಾನಿ ಭಯಾನಕಾನಿ ದೌ ಇಲ್ಲಿ ಕೂಡ ವ ಬರುತ್ತೆ. ದಂಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ. ದಕ್ಕೆ ವತ್ ಬಂದಾಗೆ ಹೇಳ್ಬೇಕಿಲ್ಲಿ, ಯಾಕಂದ್ರೆ ದ ವ್ಯಂಜನ ಇದೆ. ಕೇಚಿದ್ ವಿಲಗ್ನಾ ದಶನಾಂತರೇಷು ದಶನಾಂತರೇಷು ಅಷ್ಟೇ, ಶೂ ಎಳಿಬೇಡಿ. ದಶನಾಂತರೇಷು ಸಂದೃಶ್ಯಂತೆ ಅದು ಅಲ್ಲಿ ಕೂಡ ನ 2 ನ ಅನುಸ್ವಾರ ಬರುತ್ತೆ. ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಚೂರ್ಣಿತೈರುತ್ತಮಾಂಗೈಃ. ವಕ್ರಾಣಿ ತೇ ತೌ ಪ್ರಮಾಣ ವಿಶಂತಿ ದುಷ್ಟ್ರಂಕರಾಳಾನಿ ದಂಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣತೈರುತ್ತಮಾಂಗೇ.
ಹರೇ ನಾ ಕೃಷ್ಣ ಹೇಳ್ತೇನೆ, ರಿಪೀಟ್ ಮಾಡಿ ಮಾತಾಜಿ. ಮೊದಲನೇ ಚರಣ ಯಾವುದು? ಹೇಳಿದ್ರಿ, ಎರಡನೇ ಚರಣ ಹೇಳಿ. ದಂಷ್ಟ್ರಾಕರಾಳ. ದಂಶ್ರಾಕರಾಳ ದಮ್ ಅಲ್ಲ ಮಾತಾಜಿ, ದಮ್ ಅಲ್ಲ, ದಮ್. ದಂಶ್ರಾಕಳ ಕರಾಳ ದಮ್ ಮ ಅಲ್ಲ ಮಾತಾಜಿ, ದ ಮ ಹೇಳ್ತಾ ಇದೀರ ನೀವು. ದಮ್ ಅಲ್ಲ, ದಂ. ದಂಷ್ಟ್ರ. ದಂಶ್ರಾಕರಾಳಾನಿ ಭಯಾನಕಾನಿ ಕೇಚಿದ್ ವಿಲಗ್ನ ದಶಾನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೇ. ಮಾಂಗೈಹಿ. ಮಾಂಗೈಷೆ ಕೈಹಿ. ಚೂರ್ಣತೈರುತ್ತಮಾಂಗೇ. ಮಾಂಗೈಹಿ. ಹಿ ಹಿ ಇದೆ ವಿಸರ್ಗ ಇದೆಯಲ್ಲ ಮಾತಾಜಿ. ಮಾಂಗೈಹಿ ವಿಸರ್ಗ ಇದೆಯಲ್ಲ ಮಾತಾಜಿ, ಅಲ್ಲಿ ಗೈ ಐಗೆ ವಿಸರ್ಗ ಹಚ್ಬೇಕಲ್ಲ. ಹಿ. ಚೂರ್ಣತೈರುತ್ತಮಾಂಗೈಹಿ. ನೀವು ಇದು ಗಮನಿಸಿ ಮಾತಾಜಿ, ಅನುಸ್ವಾರ, ಅನುಸ್ವಾರವನ್ನ ಗಮನಿಸಿ. ನೆಕ್ಸ್ಟ್ ವಿಜಯ್ ಪ್ರಭುಜಿ ಪ್ರಯತ್ನ ಮಾಡೋದಿಲ್ಲ. ಕನ್ನಡ ಕಾಂತಮಣಿ ಮಾತಾಜಿ ನಿಮ್ಗೆ 28. ಯಥಾ ನದೀನಾಂ ಬಹೂಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಹರೇ ಕೃಷ್ಣ ಮಾತಾಜಿ. ಯಥಾ ನದೀನಾಂ ಬಹೂಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ವಕ್ತ್ರಾಣ್ಯಭಿವಿಜ್ವಲಂತಿ. ಸರಿ ಬಂತು ಮಾತಾಜಿ, ಎಲ್ಲ ಚೆನ್ನಾಗಿತ್ತು. ಮಹಾಪ್ರಾಣಗಳನ್ನ ನೋಡಿ. ತಥಾ ವಕ್ತ್ರಾಣ್ಯಭಿ, ಇವ್ ಸ್ವಲ್ಪ ಕೊತ್ತು ಕೊಡಿ ಹೆಚ್ಚಿಗೆ, ಉಳಿದಿದ್ದನ್ನು ಚೆನ್ನಾಗಿ ಬಂತು ಮಾತಾಜಿ ನಿಮ್ದು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹರಿಣಿ ಕಕ್ಕೇರಿ ಮಾತಾಜಿ ನಿಮಗೆ 29. ಇದು ಕೂಡ ತ್ರಿಷ್ಟುಭ ಛಂದಸ್ಸು. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹರಿಣಿ ಕಕ್ಕೇರಿ ಮಾತಾಜಿ ಇದ್ದೀರಾ? ಸರಿ, ಕವಿತಾಮಣಿ ಮಾತಾಜಿ ನೀವು ಹೇಳಿ. ಅನ್ಮ್ಯೂಟ್ ಮಾಡ್ಬೇಕಾಗಿತ್ತು ಮಾತಾಜಿ. ಹಾ ಹೇಳಿ. ಇದ್ದೀನಿ, ಹಂಗೆ ಹೇಳ್ತಾ ಇದ್ದೆ, ಸಾರಿ. ಶ್ಲೋಕ 20. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಸಮೃದ್ಧ ವೇಗಾಃ ಚೆನ್ನಾಗಿ ಬಂತು ಮಾತಾಜಿ. ಬರ್ಲಿಲ್ಲ ಅಲ್ಲ? ಹಾ ಇಲ್ಲ, ಆಮೇಲೆ ಬಂತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕವಿತಾ ಮಾತಾಜಿ, ಕವಿತಾಮಣಿ ಮಾತಾಜಿ ನಿಮ್ಗೆ 30ನೇ ಶ್ಲೋಕ. ಲೇಲಿಹ್ಯಸೇಗ್ರಸ ಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧೀಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ಭಾಸಸ್ತವೋಗ್ರಃ ಪ್ರತಪಂತಿ ವಿಷ್ಣು. ಹರೇ ಕೃಷ್ಣ ಮಾತಾಜಿ. ಲೇಲಿಹ್ಯಸೇಗ್ರ ಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಂದಿ ವದನೈರ್ಜ್ವಲಬ್ಧೀಃ ವದನೈರ್ಜಲಬ್ಧೀಃ. ನೈರ್ಜ್ವ ಮಾತಾಜಿ ಜಕ್ಕೆ ಬಹುಮತ್ ಕೂಡ ಇದೆ. ವದನೈರ್ಜ್ವಲಬ್ಧೀಃ.
वदनैर्ज्वलब्धिः तेजोभिरापूर्य जगत् समग्रम् भासस्तवोग्रः प्रतपन्ति विष्णो. ಹರೇ ಸರಿ ಕೃಷ್ಣ. ಬಂತು. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಹೇಳಿದ್ರಲ್ಲ, ಲೋಕಿಜೀವಿನಿ ಮಾತಾಜಿ ನಿಮ್ಗೆ 31. ಆಖ್ಯಾಹಿ ಮೇಕೋ ಭವಾನುಗ್ರ ರೂಪೋ ಆಖ್ಯಾಹಿ ಮೇಕೋ ಭವಾನುಗ್ರ ರೂಪೋ ನಮೋऽस्तु ते ದೇವವರ ಪ್ರಸೀದ ನಮೋऽस्तु ते ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಕೃಷ್ಣ. ಮತ್ತೆ ಶ್ಲೋಕ 31. ಅಕ್ಯಾಹಿ ಮೇಕೋ ಭವಾನು ಉಗ್ರ ರೂಪೇ ನಮೋऽस्तु ते ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಧನ್ಯವಾದಗಳು. ತವ ಪ್ರವೃತ್ತಿಂ. ಇಲ್ಲಿ ಆಖ್ಯಾಹಿ ಮೇಕೋ ದೀರ್ಘ ಇದೆಯಲ್ಲ, ಎಳಿಬೇಕು ಮಾತಾಜಿ. ಆಖ್ಯಾಹಿ ಮೇಕೋ ಸರಿ ಬಂತು. ನೆಕ್ಸ್ಟ್ ಆಖ್ಯಾಹಿ ಮೇಕೋ. ಮಾತಾಜಿ ನಾನ್ ಹೇಳಿಲ್ಲ. ಇನ್ನ ನಿಮ್ದು ಹೇಳಿ ಮಾತಾಜಿ. ಎಲ್ಲಿ ಬಂದಿಲ್ಲಲ್ಲ ಇನ್ನಾನು. ಅಲ್ಲ, ನಂದು ಕೋಸ್ಟ್ ಮಾಡಿದಿರಲ್ಲ ನಿಮ್ಗೆ. ಸರಿ ಹೇಳಿ ಮಾತಾಜಿ. ಹೇಳಿ ನೀವು 32ನೇ ಶ್ಲೋಕ ಹೇಳಿ. ಶ್ರೀ ಭಗವಾನುವಾಚ. ಇದು ಕೂಡ ತ್ರಿಷ್ಟುಭ ಛಂದಸ್ಸು. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಷು ಯೋಧಾಃ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಷು ಸರ್ವ್ಯೋಧಾಃ. ಸರಿ ಬಂತು ಮಾತಾಜಿ. ಚೆನ್ನಾಗಿ ಹೇಳಿದ್ರಿ. ಎಲ್ಲ ದೀರ್ಘ ಅದು. ಕೊನೆ ಚರಣ ಅಷ್ಟೇ ಸ್ವಲ್ಪ ಇದ್ ಮಾಡಿದ್ರೆ ನೀವೇ ಮತ್ತೆ ಸರಿ ಮಾಡ್ಕೊಂಡ್ರಿ. ನೆಕ್ಸ್ಟ್ ನಿರ್ಮಲಾ ಮಾತಾಜಿ ನಿಮ್ಗೆ 33ನೇ ಶ್ಲೋಕ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯ್ಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಶ್ಲೋಕ 33. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಭವ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ವೆರಿ ನೈಸ್ ಮಾತಾಜಿ, ಒಳ್ಳೆ ಪ್ರಯತ್ನ. ಸಾಕು ಇವತ್ತಿಗಿಷ್ಟು. ನಾಳೆ 34ರಿಂದ ಪ್ರಾರಂಭ ಮಾಡೋಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಶ್ರೀಲ ಪ್ರಭುಪಾದ್ ಕೀ ಜೈ. ಶ್ರೀಲ ಗುರುದೇವ್ ಕೀ ಜೈ. ಹರೇ ಕೃಷ್ಣ.